ಆರಂಭವಾದಾಗಿನಿಂದ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸಿರುವ ಶಿರಾಡಿ ಘಾಟ್ ಇದೀಗ ಮತ್ತೆ ತಲೆನೋವು ತಂದೊಡ್ಡಿದೆ. ಕಳೆದ ಮಳೆಗಾಲದ ಅವಧಿಯಲ್ಲಿ ಸಂಚಾರ ಸ್ಥಗಿತಗೊಂಡಿದ್ದ ಶಿರಾಡಿ ಘಾಟ್ ಮೂಲಕ ಈಗಾಗಲೇ ಲಘು ವಾಹನಗಳಿಗೆ ಅನುಮತಿ ನೀಡಲಾಗಿದೆ. ಆದರೆ ಘನ ವಾಹನಗಳ ಓಡಾಟಕ್ಕೆ ಇನ್ನೂ ಅನುಮತಿ ದೊರೆತಿಲ್ಲ. ಈ ನಡುವೆ ಶಿರಾಡಿ ಘಾಟ್ನಲ್ಲಿ ನವೆಂಬರ್ 12ರಿಂದ ಘನ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಲಾಗುತ್ತದೆ ಎನ್ನುವ ಜಿಲ್ಲಾಧಿಕಾರಿಗಳ ಹೇಳಿಕೆ ಹಿನ್ನೆಲೆಯಲ್ಲಿ ಶಿರಾಡಿ ಮೂಲಕ ಆಗಮಿಸಿದ ವಾಹನಗಳ ಚಾಲಕರು ಆದೇಶ ಇನ್ನೂ ಕೈತಲುಪಿಲ್ಲ ಎನ್ನುವ ಅಧಿಕಾರಿಗಳ ಹೇಳಿಕೆಯ ಹಿನ್ನೆಲೆಯಲ್ಲಿ ಕಂಗಲಾಗಿವೆ. ಶಿರಾಡಿ ಘಾಟಿ ರಸ್ತೆಯಲ್ಲಿ ನವೆಂಬರ್ 12ರಿಂದ ಎಲ್ಲ ಘನ ವಾಹನಗಳಿಗೂ ಸಂಚಾರ ಕಲ್ಪಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಾಸನ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗಿನಿಂದಲೇ ಹಾಸನ, ಸಕಲೇಶಪುರ ಕಡೆಗಳಿಂದ ಮತ್ತು ಮಂಗಳೂರು ಕಡೆಗಳಿಂದ ಘನ ವಾಹನಗಳಾದ ಲಾರಿ, ಟ್ಯಾಂಕರ್ ಮುಂತಾದ ವಾಹನಗಳು ಗುಂಡ್ಯಾದವರೆಗೆ ಸಾಗಿ ಬಂದಿದ್ವು. ಸಂಜೆವರೆಗೂ ಸ್ಪಷ್ಟ ಆದೇಶ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಿಂದ ಬಾರದ ಕಾರಣ ಗುಂಡ್ಯಾದಲ್ಲೇ ಬೀಡು ಬಿಟ್ಟಿರುವ ಮತ್ತು ಕೆಲವೊಂದು ಬಾರಿ ವಾಹನಗಳು ಸಕಲೇಶಪುರದ ಕಡೆಗೆ ಮರಳಿ ಹೋಗಿವೆ. ಕಳೆದೊಂದು ವಾರದ ಹಿಂದೆ ಮಾಧ್ಯಮಗಳಲ್ಲಿ ಬಂದ ಸುದ್ದಿಗಳ ಪ್ರಕಾರ ನವೆಂಬರ್ 12ರಂದು ಶಿರಾಡಿ ಘಾಟಿ ಮೂಲಕ ಘನ ವಾಹನಗಳು ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆನ್ನುವುದು ಈಗ ಘನ ವಾಹನಗಳ ಚಾಲಕರ ವಾದವಾಗಿದ್ದು, ಸ್ಥಳೀಯ ಸಾರ್ವಜನಿಕರು ಈ ಅನಿಶ್ಚಿತೆಯ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತಾಗಿದೆ. ಹೋಗೋರು ನಮ್ಮದು ಗ್ಯಾಸ್ ವೆಹಿಕಲ್ಸ್ ನಾವೆಂದರೆ 12ಗೆ ಪೇಪರಲ್ಲಿ ಎಲ್ಲ ನೋಟಿಫಿಕೇಶನ್ ಆದ್ದರಿಂದ ವೆಹಿಕಲ್ ಬಿಡ್ತಾರಂತ ಹೇಳಿ ನಾವು ಮೇಲಿಂದ ಕೆಳಗೆ ಬಂದಿದ್ದೀವಿ. ಅಲ್ಲಿಂದ ಕೆಳಗೆ ಬಂದ ಮೇಲೆ ಇಲ್ಲಿ ನಿಲ್ಲಿಸಿದ್ದಾರೆ ವೆಹಿಕಲ್. ಅರೌಂಡ್ 3 o'clock ಬೆಳಿಗ್ಗೆ ಬರ್ತಾರೆ, ಪೊಲೀಸವರು ಬರ್ತಾರೆ ಅಂತ ಹೇಳಿ 8 o'clock 8:30ಗೆ ಬರ್ತಾರೆ ಅಂತ ಹೇಳಿ ನಿಲ್ಲಿಸಿ ಡ್ಯೂಟಿಯಲ್ಲಿದ್ದವರು ಚೇಂಜ್ ಆಗಿ ಹೋಗಿದ್ದಾರೆ. ನಾವು ಈಗ 3 ವಾರ ತನಕ ಕಾಯ್ತಾ ಇದ್ದೀವಿ. ಆದರೆ ಇದು ಎಸೆನ್ಷಿಯಲ್ ಕಮೋಡಿಟಿ ಆದ್ದರಿಂದ ನಮಗೆ ವೆಹಿಕಲ್ ಇಮಿಡಿಯೇಟ್ ವೆರಿಫಿಕೇಷನ್ ಕೊಂಡೋಗ್ಲಿಕ್ಕೆ ನಾನು ಬೆಳಿಗ್ಗೆಯಿಂದ ವೇಟ್ ಮಾಡ್ತೇನೆ. ನಾನು ಓನರ್ ವೆಹಿಕಲ್ ತಗೊಂಡು ಹೋಗ್ಲಿಕ್ಕೆ ಹಾಸನ ಹೋಗಿದ್ದೆ. ರಾತ್ರಿ ಬರುವಾಗ ಈ ಪರಿಸ್ಥಿತಿ. ಈಗ ಹಿಂದೆ ಅಲ್ಲಿಂದ ಗಾಡಿ ತೆಗೆಸಿ ಪುನಃ ಇಲ್ಲಿಂದ ಘಾಟಿಯಿಂದ. ಸೋಮವಾರದಂದು ಸಕಲೇಶಪುರದ ಕಡೆಯಿಂದ ಹಲವಾರು ಗ್ಯಾಸ್ ಲಾರಿಗಳು ಮತ್ತು ಗ್ರಾನೈಟ್ ಮತ್ತಿತರ ಲೋಡ್ಗಳುಳ್ಳ ಲಾರಿಗಳು ಬೆಳಿಗ್ಗೆನಿಂದಲೇ ಮಾರನಹಳ್ಳಿಯ ಗೇಟ್ ಮೂಲಕ ಗುಂಡ್ಯಾ ಕಡೆಗೆ ಧಾವಿಸಿ ಬಂದಿದ್ವು. ಟನ್ಗಟ್ಟಲೆ ಭಾರವನ್ನ ಹೊತ್ತ ಲಾರಿಗಳು ಶಿರಾಡಿ ಘಾಟಿಯ ಮೂಲಕವೇ ಇಳಿದು ಬಂದಿದ್ರು ಗುಂಡ್ಯಾದಲ್ಲಿ ಹಾಕಿರುವ ಗೇಟ್ನಲ್ಲಿ ತಡೆ ಹಿಡಿಯಲ್ಪಟ್ಟಿವೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಘನ ವಾಹನಗಳ ಸಂಚಾರದ ಬಗ್ಗೆ ಯಾವುದೇ ಸ್ಪಷ್ಟವಾದ ಆದೇಶ ಪೊಲೀಸ್ ಇಲಾಖೆಗೆ ಸೋಮವಾರವೂ ತಲುಪಿಲ್ಲವಾದುದರಿಂದ ಗುಂಡ್ಯಾ ಗೇಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪ್ಪಿನಂಗಡಿ ಪೊಲೀಸರು ಮೇಲ್ಗಡೆಯಿಂದ ಬಂದ ಲಾರಿಗಳನ್ನ ಈ ಕಡೆಗೆ ಬರಲು ಬಿಟ್ಟಿಲ್ಲ. ಜಿಲ್ಲೆಗೆ ಸಂಪರ್ಕಕ್ಕಿರುವ ರಸ್ತೆಗಳೆಲ್ಲ ಕೆಟ್ಟು ಹೋಗಿದ್ದು, ಸಂಚಾರಕ್ಕೆ ಸರಿಯಾದ ಮಾರ್ಗಗಳಿಲ್ಲದೆ ಲಕ್ಷಗಟ್ಟಲೆ ಸಾಲ ಮಾಡಿರುವ ನಮ್ಮ ಬವಣೆ ಯಾರಿಗೂ ಬೇಡದಂತಾಗಿದೆ. ದಿನಬಳಕೆಯ ಅಗತ್ಯ ವಸ್ತುಗಳನ್ನ ನಾವು ಸರಬರಾಜು ಮಾಡಲು ಮಾಡಿಕೊಂಡಿರುವ ಒಪ್ಪಂದದಂತೆ ಹಿಂದೆ ನಿಗದಿಪಡಿಸಲಾಗಿದ್ದ ಬಾಡಿಗೆಯ ದರದಲ್ಲೇ ಈಗ 100 ಕಿಲೋಮೀಟರ್ ಅಧಿಕ ಸುತ್ತು ಬಳಸಿ ಸಂಪೂರ್ಣ ನಷ್ಟದಲ್ಲಿಯೇ ಸರಕು ಸಾಗಾಟ ಮಾಡ್ತಿದ್ದಾವೆ. ಕಳೆದ 5 ತಿಂಗಳುಗಳಿಂದ ಸಂಚಾರ ತಡೆ ಹಿಡಿದಿದ್ರು ಈವರೆಗೂ ಈ ರಸ್ತೆ ಕುಸಿತ ಉಂಟಾದ ಯಾವುದೊಂದು ಕಡೆಯೂ ಕಾಮಗಾರಿಯನ್ನೇ ಆರಂಭಿಸದ ನಮ್ಮ ವೃತ್ತಾದೂರದ ಹಾದಿಯಲ್ಲಿ ಅಲೆದಾಟ ಮಾಡಿಸಿದಂತಾಗಿದೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಎನ್ನುತ್ತಿದ್ದಾರೆ ವಾಹನಗಳ ಚಾಲಕರು. ಟ್ಯಾಂಕರ್ ಇದೆ ನಮಗೆ ಈಗ ಬಾರಿ ಶಿರಾಡಿ ಘಾಟಿ ಓಪನ್ ಇಲ್ಲದಲ್ಲೇ ಭಾರಿ ಸಮಸ್ಯೆ ಆಗಿದೆ. ಏನಂದರೆ ಬಿಸ್ಲೆ ಘಾಟಿ ಬಿಡ್ತಾ ಇಲ್ಲ, ಚಾರ್ಮಾಡಿ ಬಿಡ್ತಾ ಇಲ್ಲ. ಚಾರ್ಮಾಡಿ ರಸ್ತೆನೂ ಹದಗೆಟ್ಟು ಹೋಗಿದೆ, ಅದು ದೊಡ್ಡ ಗಾಡಿ ಬಿಡ್ತಾ ಇಲ್ಲ. ಮತ್ತು ಈ ಉಳಿಕಲ್ ಘಾಟಿ ಬಿಡ್ತಾ ಇಲ್ಲ. ಹೋಗಬೇಕು ಅಂದರೆ ಮಂಗಳೂರಿಂದ ಹೋಗ್ಬೇಕಂದ್ರೆ ಯಲಹಂಕ ಘಾಟಿಯಾಗಿ ರೌಂಡಾಗಿ 400 ಕಿಲೋಮೀಟರ್ ರೌಂಡಾಗಿ ಹೋಗಬೇಕು. ಬಾಡಿಗೆ ಏನೂ ಇಲ್ಲ. ಮತ್ತು ಗಾಡಿ ಇಟ್ಟು ನಮಗೆಲ್ಲ ಲಾಸ್ ಆಗಿದೆ. ಅಂದರೆ ಟಯರು ಹೋಗ್ತಾ ಇದೆ, ಮತ್ತು ಡೀಸೆಲ್ ರೇಟ್ ಜಾಸ್ತಿ, ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಇವಾಗ. ಶಿರಾಡಿ ಘಾಟಿ ರಸ್ತೆಯಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ ಮಳೆಗಾಲದಲ್ಲಿ ಕುಸಿತ ಉಂಟಾದ ಕಡೆಗಳಲ್ಲಿ ಕಳೆದ 4 ತಿಂಗಳಿನಿಂದ ಯಾವುದೇ ಕಾಮಗಾರಿಯನ್ನ ನಡೆಸದೇ ಇರುವುದು ಸರಕಾರದ ಹೆದ್ದಾರಿ ಅಧಿಕಾರಿಗಳ, ನಮ್ಮ ಜನಪ್ರತಿನಿಧಿಗಳೆಲ್ಲರ ಜವಾಬ್ದಾರಿ ನಡೆಯಾಗಿದೆ. ಆಗಸ್ಟ್ ತಿಂಗಳಾರಂಭದಲ್ಲಾದರೂ ತೀವ್ರಗತಿಯಲ್ಲಿ ಈ ಕುಸಿತ ಉಂಟಾದಲ್ಲಿ ತಡೆಗೋಡೆಯನ್ನ ರಚಿಸಲು ಕಾಮಗಾರಿ ಆರಂಭಿಸಿದ್ರೆ ಇದೀಗ ಪೂರ್ತಿಯಾಗ್ತಿತ್ತು. ನಮ್ಮ ಜಿಲ್ಲೆಯ ಜನಜೀವನದ ಮೇಲೆ ಅಗತ್ಯದ ವಸ್ತುಗಳ ಸರಬರಾಜಿಗೆ ಇಷ್ಟೆಲ್ಲ ತೊಂದರೆಯಾಗ್ತಿದ್ರು
ನಮ್ಮ ಜಿಲ್ಲೆಯ ಸಂಬಂಧಪಟ್ಟ ಜನಪ್ರತಿನಿಧಿಗಳೆಲ್ಲರೂ ಮೌನಿಯಾಗಿದ್ದಾರೆನ್ನುವುದೇ ಸಂಕಟದ ವಿಷಯವಾಗಿದೆ ಎನ್ನುವುದು ಮಲೆನಾಡು ಜನರ ಹಿತ ರಕ್ಷಣಾ ವೇದಿಕೆಯ ಸಂಚಾಲಕರು ಕಿಶೋರ್ ಕುಮಾರ್ ಶಿರಾಡಿಯವರ ಮಾತು. ಸಾಮಾನ್ಯ ನಾವು ಜುಲೈಯಿಂದ ಬಂದ್ ಮಾಡಿದ್ದಾರೆ. ಆಮೇಲೆ ಆಗಸ್ಟಿನಿಂದ ಇವತ್ತಿನ ತನಕ ಮಳೆ ಸಂಪೂರ್ಣವಾಗಿ ಬಿಟ್ಟಿದೆ. ಆ ಕಾಮಗಾರಿ ಮಾಡ್ಬೋದಿತ್ತು. ಅದರ ವಿಪರ್ಯಾಸ ಏನಂದರೆ ಈ ತನಕ ಯಾವುದೇ ರೀತಿಯ ಕಾಮಗಾರಿ ಮಾಡಲಿಲ್ಲ. ಜೊತೆಗೆ ಇಲ್ಲಿರುವಂಥ ಈ ರಸ್ತೆ ಬದಿ ನೋಡಿರ್ಬೋದು ನಾವು, ಯಾವ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಹಣ ಇಟ್ಟಿಲ್ಲ, ಅದರ ಎಸ್ಟಿಮೇಟ್ ಆಗಲಿಲ್ಲ, ಅಥವಾ ಇದರ ಬಗ್ಗೆ ಒಂದು ಮುತುವರ್ಜಿ ಜನಪ್ರತಿನಿಧಿಗಾಗಲಿ ಯಾರೂ ಆಗಲಿ ಇದನ್ನು ಬಂದು ವೀಕ್ಷಣೆ ಮಾಡುವುದಾಗಲಿ ಅದರ ಬಗ್ಗೆ ವರದಿ ಮಾಡುವಂಥದ್ದಾಗಲಿ ಯಾವುದೇ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಜಿಲ್ಲಾಡಳಿತಗಳ ನಡುವಿನ ಗೊಂದಲದಿಂದಾಗಿ ವಾಹನ ಚಾಲಕರು ಸಹಿತ ಪ್ರಯಾಣಿಕರು ಪರದಾಡ್ತಿದ್ದು, ಇನ್ನಾದರೂ ಜಿಲ್ಲಾಡಳಿತಗಳು ಎಚ್ಚೆತ್ತುಕೊಳ್ಳಲಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಸತೀಶ್, V4 News 24/7 ಬೆಳ್ತಂಗಡಿ.